ಕೇಂದ್ರ ವಸತಿ ಬೊಕ್ಕ ವ್ಯವಹಾರ ಮಂತ್ರಾಲಯ, ಭಾರತ ಸರ್ಕಾರ, ನವದೆಹಲಿ, ಆಯುಕ್ತಾಲಯ, ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ, ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಬೊಕ್ಕ ಉಳ್ಳಾಲ ನಗರಸಭೆ ವತಿರ್ದು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ಪ್ರಧಾನಮಂತ್ರಿ ಬೀದಿ ವ್ಯಾಪಾರನ ಆತ್ಮನಿರ್ಭರ್ ನಿಧಿ ಯೋಜನೆದಡಿಟ್ಟು ಸಂಕಲ್ಪದಿಂದ ಸಿದ್ಧಿ, ನಾನು ಕೂಡ ಡಿಜಿಟಲ್ 2.0 ಬೊಕ್ಕ ಸ್ವಾನಿಧಿಯಿಂದ ಸಮೃದ್ಧಿ ವಿಶೇಷ ಮೇಳ ನಗರಸಭಾ ಸಮುದಾಯ ಭವನಡು ಶನಿವಾರ ನಡೆದது. ಉಳ್ಳಾಲ ನಗರಸಭಾ ಉಪಾಧ್ಯಕ್ಷರು ಅಯೂಬ್ ಮಂಚಿಲ ಕಾರ್ಯಕ್ರಮನ ಉದೀಪನ ಮಲ್ದದು. ನಗರಸಭೆ ಬೊಕ್ಕ ಸಾಧ್ಯಭರಿತ ವ್ಯಾಪಾರಸ್ಥರನ ಒಟ್ಟಿಗೆ ಎಡ್ಡ ಸಂಬಂಧ ಬುಲಿಪಾರೆ ಇಂಚಿನ ಸರ್ಕಾರದ ಕಾರ್ಯಕ್ರಮಲು ದಿಂಜ ಉಪಯುಕ್ತ ಆಪಣು ಪಂಡ ತೆರಿಪಾಯರು. ಇಲ್ಲಿ ತಮಗೂ ಕೂಡ ಈ ಸಮಾಜದಲ್ಲಿ ಅತ್ಯಂತ ಗೌರವವಿದೆ. ತಮ್ಮೆಲ್ಲರನ್ನು ಕೂಡ ನಮ್ಮ ನಗರಸಭೆಯಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ತಮ್ಮನ್ನು ಕೂಡ ಬಹಳ ಒಂದು ಪ್ರೀತಿ ಮತ್ತು ಅಭಿಮಾನದಿಂದ ಕಂಡುಕೊಳ್ಳುತ್ತಾ ಇದ್ದಾರೆ ಎನ್ನುವುದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೋಹಿನಾಥ್ರವರು ಮತ್ತು ಅವರು ಸಂಗಡಿಗರು ಇಲ್ಲಿ ಮಾಡಿದ್ದಕ್ಕೆ ಒಂದು ದಿಟ್ಟ ನಿದರ್ಶನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವಾಗ ಸಾರ್ವಜನಿಕರು ಮತ್ತು ಈ ರೀತಿಯ ಬೀದಿ ಬದಿ ವ್ಯಾಪಾರಿಗಳು ಮತ್ತು ಅದರ ಅಧಿಕಾರಿಗಳು ಒಂದು ಅನ್ಯೋನ್ಯತೆಯಿಂದ ಕೊಂಡಿಯಾಗಿ ಒಂದು ಲಿಂಕ್ ಆಗಿ ಕೆಲಸವನ್ನು ಮಾಡಿಕೊಳ್ಳುತ್ತಾರೋ ಆ ಸಂದರ್ಭದಲ್ಲಿ ನಿಮ್ಮಂತಹ ಕಷ್ಟದಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಆರ್ಥಿಕ ಸಂಪನ್ಮೂಲವನ್ನು ಹೆಚ್ಚಿಗೆ ಗೊಳಿಸಿ ತಮ್ಮ ಕುಟುಂಬದ ಜೀವನವನ್ನು ನಡೆಸಲಿಕ್ಕೆ ಒಂದು ವ್ಯವಸ್ಥೆ ಆಗ್ತದೆ. ಅಂತಹ ಒಂದು ಕಾರ್ಯಕ್ರಮಕ್ಕೆ ನಾನು ರೋಹಿನಾಥ್ ಮತ್ತು ಅವರ ಏನು ಸಂಗಡಿಗರಿದ್ದಾರೋ ಅವರಿಗೆ ಹೃದಯದಾಳದಿಂದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ವರ್ಣ ಸ್ವಸಹಾಯ ಗುಂಪುಲದ ನಗರ ಮಟ್ಟದ ಒಕ್ಕೂಟದ ಅಧ್ಯಕ್ಷರು ಭಾರತಿ ಗುರ್ಕಾರ್ಮನ್ ವಹಿಸಿದ್ದು ಕರ್ನ ಸರ್ತಿ ಕೊರೋನಾ ದಾತ್ರ ಸಾಧ್ಯಭರಿತ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಲ್ಪರೆ ಭಂಗ ಆದಿತ್ತಡು. ಈ ಪೊರ್ತಡು ಸರ್ಕಾರ ಕಾಳಜಿ ವಹಿಸೊಂದು 10,000 ಮೊತ್ತನು ಬ್ಯಾಂಕ್ ಹಿಡಿದು ಸಾಲದ ರೂಪಾಡು ದುಂಬದ ವ್ಯಾಪಾರ ಪೊರ್ಲುಡೆ ಮಲ್ಪೆರೆ ಕೊಡ್ದಿತ್ತಂಡು. ಈ ಸಾಲನ್ನು ಸರಿಯಾದ ಮರುಪಾವತಿ ಮಲ್ತೆರಂಡ ಬೊಕ್ಕ ಅವಿರ್ದು ಹೆಚ್ಚು ಸಾಲ ತಿಕ್ಕೊಂಡು ಪಂಡ ತೆರಿಪಾಯರು. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿದರು ಇಷ್ಟು ವರ್ಷದಿಂದ ಗೌರವಯುತವಾಗಿ ವ್ಯಾಪಾರವನ್ನು ನಡೆಸಿಕೊಂಡು ಬಂದಿದ್ದೀರಾ. ಆದರೆ ಕೊನೆಗೆ ಮೊನ್ನೆ ಕಳೆದ ವರ್ಷದ ಹಿಂದೆ ಒಂದು ಲಾಕ್ಡೌನ್ ಬಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ಸರ್ಕಾರವು ತಮ್ಮ ಕಾಳಜಿಯನ್ನು ವಹಿಸಿಕೊಂಡು ನಿಮಗೆ 10,000ದ ಒಂದು ಮೊತ್ತವನ್ನು ಬ್ಯಾಂಕಿನಿಂದ ಸಾಲವಾಗಿ ಪಡೆದುಕೊಂಡು ಮುಂದಿನ ವ್ಯಾಪಾರವನ್ನು ಚೆನ್ನಾಗಿ ಮಾಡಲಿಕ್ಕೆ ಅಂತೇಳಿ 10,000 ಬ್ಯಾಂಕ್ ಸಾಲವಾಗಿ ನಿಮಗೆ ನೀಡಿತು. ಆದರೆ ಕೆಲವರು ಈಗ ಮ್ಯಾನೇಜರ್ ಹೇಳಿದರು 10,000 ಈ ಸಣ್ಣ ಸಾಲವನ್ನು ಕೆಲವರು ಸಾಲ ಕಟ್ಟೋದ್ರಲ್ಲಿ ಸ್ವಲ್ಪ ಹಿಂದಕ್ಕೆ ಉಳಿದಿದ್ದಾರೆ ಅಂತ. ದಯವಿಟ್ಟು ಆ ಥರ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ಈ ಸಾಲವನ್ನು ನೀವು ಚೆನ್ನಾಗಿ ಕಟ್ಟಿದರೆ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಸಾಲವನ್ನು ಪಡೀಲಿಕ್ಕೆ ನಿಮಗೆ ಅವಕಾಶ ಇದೆ. ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆದ್ದರಿಂದ ನೀವು ಇನ್ನು ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ವ್ಯಾಪಾರವನ್ನು ನಡೆಸುವಲ್ಲಿ ನೀವು ಈ ಸಾಲವನ್ನು ಉಪಯೋಗಿಸಿಕೊಂಡು ಮುಂದಕ್ಕೆ ನೀವು ಒಳ್ಳೆಯ ಒಂದು ವ್ಯಾಪಾರವನ್ನು ಮಾಡಬೇಕಾಗಿ. ಕುಡ್ಲ ಆರ್ಥಿಕ ಸಾಕ್ಷರತಾ ಸಂಪನ್ಮೂಲ ಕೇಂದ್ರದ ಸಮಾಲೋಚಕರು ಲತೇಶ್ ಡಿಜಿಟಲ್ ವ್ಯವಹಾರ ಬೊಕ್ಕ ಬ್ಯಾಂಕಿಂಗ್ ಸೌಲಭ್ಯದ ಬಗ್ಗೆ ಮಾಹಿತಿ ಕೊರಿಯರು. ವಿಮೆ ಮಾಡಿಸ್ಕೊಂಡಿರ್ತೇವೆ, ಅದರ ಬಗ್ಗೆ ನಮಗೆ ಮಾಹಿತಿ ಇರ್ತದೆ. ಯಾರೋ ವಿಮೆ ಮಾಡಿಸ್ಕೊಂಡಂಥ ವ್ಯಕ್ತಿ ಮರಣಪಟ್ಟಿರ್ತಾರೆ, ಆ ಮನೆಯವರು ದುಃಖದಲ್ಲಿರ್ತಾರೆ, ಅವರಿಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ನಾವು ಮಾಡಬೇಕು. ಅಂಥ ಸಂದರ್ಭದಲ್ಲಿ ಏನು ಅಂತ ಹೇಳಿದರೆ, ನೀವು ಎಲ್ಲ ದಾಖಲೆಗಳನ್ನು 30 ದಿನದ ಒಳಗಾಗಿ ನೀವು ಬ್ಯಾಂಕಿಗೆ ಮಾಹಿತಿಯನ್ನು ತಲುಪಿಸಿ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದರೆ ಬ್ಯಾಂಕ್ ಈಗ 7 ದಿನದ ಒಳಗಾಗಿ ಆ ಎಲ್ಲ ದಾಖಲೆಗಳನ್ನು ಇನ್ಶೂರೆನ್ಸ್ ಕಂಪನಿಗೆ ಸಲ್ಲಿಕೆ ಮಾಡ್ತದೆ. ನಂತರದ 7 ದಿನಗಳಲ್ಲಿ ಆ ಇನ್ಶೂರೆನ್ಸ್ ಕಂಪನಿ ಯಾರು ಫಲಾನುಭವಿ ಅಥವಾ ವಿಮೆ ಕ್ಲೈಮ್ದಾರ ಇದ್ದಾನೆ ನೋಡಿ, ನಾಮಿನಿ ಆಗಿರ್ಬೋದು ಅಥವಾ ಕಾನೂನಾತ್ಮಕ ಹಕ್ಕುದಾರ ಯಾರಿರ್ತಾನೆ ನೋಡಿ, ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ. 14 ದಿನದೊಳಗೆ ಸೆಟ್ಲ್ಮೆಂಟ್ ಆಗ್ತದೆ. 7 ದಿನದಲ್ಲಿ ಬ್ಯಾಂಕಿನವರು ಸಬ್ಮಿಟ್ ಮಾಡಿದರೆ ಮತ್ತು 7 ದಿನದೊಳಗೆ ಇನ್ಶೂರೆನ್ಸ್ ಕಂಪನಿ ಸಂಬಂಧಪಟ್ಟವರಿಗೆ ಸಿಗುವ ಹಾಗೆ ಮಾಡಿದೆ. ಅಷ್ಟು ತ್ವರಿತವಾಗಿ ಸಿಗ್ತಾ ಇದೆ. ಹಾಗಾಗಿ ದಯವಿಟ್ಟು ಈ ಯೋಜನೆಗೆ ಯಾರು ನೋಂದಾಯಿಸಿಕೊಳ್ಳಿಲ್ಲ ಅಂದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ 18 ವರ್ಷಕ್ಕಿಂತ ಮೇಲ್ಪಟ್ಟವರು 50 ವರ್ಷದ ಒಳಗಿನವರು ದಯವಿಟ್ಟು ಇವತ್ತೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಒಂದು ವೇಳೆ ನಿಮ್ಮ ಈಗ ವ್ಯಾಪಾರಸ್ಥರ ಸಂಘ ಇದೆ ಅಥವಾ ಸ್ವಸಹಾಯ ಗುಂಪುಗಳಿದೆ ಅಥವಾ ನಿಮ್ಮದೇ ಯಾವುದೋ ಯುವಕ ಮಂಡಲ ಅಂತ ಸಂಘಗಳಿದ್ದರೆ
ಎಲ್ರಿಗೂ ಕೂಡ ಬ್ಯಾಂಕಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು. ಒಂದು ವೇಳೆ ನಮ್ಮನ್ನು ಆಹ್ವಾನಿಸಿದರೆ ನಾವೇ ಅರ್ಜಿ ಫಾರಮ್ ಅನ್ನು ತಗೊಂಡು ಬಂದು ನಿಮಗೆ ಕೊಡ್ತೇವೆ. ಅಲ್ಲೇ ಫಿಲಪ್ ಮಾಡಿ ಸಂಬಂಧಪಟ್ಟ ಬ್ಯಾಂಕಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಅದರ ಜೊತೆಗೆ ದಯವಿಟ್ಟು ಯಾರು ಕೂಡ ನಾವು ಬ್ಯಾಂಕ್ ಏಜೆಂಟ್, ನಾವು ಇನ್ಶೂರೆನ್ಸ್ ಮಾಡಿಸಿಕೊಡ್ತೇವೆ, ಹಣ ನಮ್ಮಲ್ಲಿ ಕೊಡಿ ಅಂತ ಹೇಳಿದರೆ ಕೊಡ್ಲಿಕ್ಕೆ ಹೋಗಬೇಡಿ. ಇದು ನೇರವಾಗಿ ನಿಮ್ಮ ಖಾತೆಯಿಂದ ಕಡಿತ ಆಗಬೇಕು. ಆಗಿದ್ದರೆ ಮಾತ್ರ ನಿಮಗೆ ಏನು ಅಂತ ಹೇಳಿದರೆ ಈ ವಿಮಾ ಸೌಲಭ್ಯ ಸಿಗುವಂಥದ್ದು. ಹಾಗಾಗಿ ದಯವಿಟ್ಟು ಎಲ್ಲಿಯೂ ಕೂಡ ನಿಮ್ಮ ಹಣ ಅರ್ಜಿ ಫಾರಂ ಜೊತೆ ಕೊಡಲಿಕ್ಕೆ ಹೋಗಬೇಡಿ. ಏನಾದರೂ ಸಂಶಯಗಳಿದ್ದರೆ ನೇರವಾಗಿ ಬ್ಯಾಂಕ್ ಶಾಖೆಗೆ ಹೋಗಿ ಪರಿಹಾರ ಮಾಡಿಕೊಂಡ್ರೆ ಆಯಿತು. ಕರ್ನಾಟಕ ಬ್ಯಾಂಕ್ನ ಮ್ಯಾನೇಜರ್ ಶ್ರೀ ರಮನಾಥ್ ಶೆಣೈ, ಬ್ಯಾಂಕ್ ಆಫ್ ಬರೋಡಾದ ಮ್ಯಾನೇಜರ್ ಶ್ರೀ ಲೋಹಿತ್ ಕುಮಾರ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ನಗರಸಭೆ ಸಿಬ್ಬಂದಿ ಸ್ವಪ್ನ ಪ್ರಾರ್ಥನೆ ಪಂಡಿರು, ಸಮುದಾಯ ಸಂಘಟಕರು ಶ್ರೀ ರೋಹಿನಾಥ್ ಎತ್ಕೊಂದು ಸಭೆ ಸ್ಥಾರಿಕೆ ಮಲ್ತೇರು. ಡೇ4 ದಕ್ಷಿಣ ಕನ್ನಡ ಜಿಲ್ಲಾ ಅಭಿಯಾನದ ವ್ಯವಸ್ಥಾಪಕರು ಶ್ರೀಮತಿ ಐರಿನ್ ರೆಬೆಲ್ಲೋ ಪ್ರಾಸ್ತಾವಿಕವಾದ ಪಾತೇರಿಯರು. ನಿಮಗೆ ನಾನು ಫಸ್ಟ್ ಹೇಳಿದ್ದೇನೆ, ಇದು ಪ್ರಥಮ ಹೆಜ್ಜೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ಆಯಿತಾ? ಸಣ್ಣ ಮೊತ್ತ ಕೊಟ್ಟು ನೋಡೋದು ನೀವು ಎಷ್ಟು ವಿಶ್ವಾಸಾರ್ಹರು ಅಂತ. 10,000 ಬರೀ 10,000 ಮರುಪಾವತಿ ಮಾಡಲಿಕ್ಕೆ ನಿಮಗೆ ಆಗದಿದ್ರೆ ನಿಮಗೆ ಹೆಚ್ಚಿನ ಮೊತ್ತವನ್ನು ಹೇಗೆ ಕೊಡೋದು? ಅದಕ್ಕೆ ಈ ಒಂದು ಕಿರು ಸಾಲವನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಿಮಗೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ನಿಮ್ಮ ವಿಶ್ವಾಸಾರ್ಹತೆಯನ್ನು ಗುರುತಿಸಲಿಕ್ಕೆ. ಮತ್ತೆ ಹೇಳ್ತೇನೆ, ಯಾರು ಈ 10,000 ಕರೆಕ್ಟಾಗಿ ಮರುಪಾವತಿ ಮಾಡ್ತೀರಿ, ಅವರಿಗೆ ಈಗ 20 ಬಂದಿದೆ, 20ಕ್ಕಿಂತ ನೆಕ್ಸ್ಟ್ 40 ಬರಬಹುದು, ನನಗೊತ್ತಿಲ್ಲ, ನಾನಲ್ಲ ಕೊಡೋದು, ಆಯಿತಾ? ಇನ್ನು 1,00,000 ಕೂಡ ಬರ್ಬೋದು. ಮುಂದಕ್ಕೆ ಹೆಚ್ಚಾಗಿ ನೀವು ಬೀದಿ ಬದಿ ವ್ಯಾಪಾರವನ್ನು ಬಿಟ್ಟು ಏನು ಮಾಡ್ಬೋದು? ಅಲ್ಲೇ ಇರಬೇಕಾಗಿಲ್ಲ. ನಿಮ್ಮ ಮಕ್ಕಳು ದೊಡ್ಡವರು ಆಗ್ತಾ ಇರುವಾಗೆ ನೀವು ಬೇರೆ ಬಿಸ್ನೆಸ್ಸಿಗೆ ನಿಮ್ಮನ್ನು ತೊಡಗಿಕೊಳ್ಬೋದು. ಬೇರೆ ಯೋಜನೆಗಳು ಕೂಡ ಇವೆ, ಮುದ್ರಾ ಯೋಜನೆ ಇದೆ. ಆದರೆ ಮುದ್ರಾ ಯೋಜನೆಯಲ್ಲಿ ಕೂಡ ನೀವು ಸುಮ್ಮನೆ ಹೋಗಿ ಸಾಲ ಕೊಡಿ ಹೇಳಿದರೆ ಕೊಡೋದಿಲ್ಲ, ಆಯಿತಾ? ಈ ಒಂದು ಯೋಜನೆಯಲ್ಲಿ ನಮ್ಮ ಬ್ಯಾಂಕರ ಮಿತ್ರರು ಹೇಳಿದಾಗೆ ಬರೀ ಸಿಬಿಲನ್ನು ಫಸ್ಟ್ ಮಾನದಂಡವಾಗಿ ತಗೊಳ್ತಾರೆ, ಬೇರೆ ಏನನ್ನು ನೋಡೋದಿಲ್ಲ. ಅದಕ್ಕೆ ಸಿಬಿಲ್ ಒಂದು ಸರಿ ಇದ್ದರೆ ನಿಮಗೆ ಸಾಲ ಪಡ್ಕೊಳ್ಳಿಕ್ಕೆ ಅರ್ಹತೆ ಪಡೀತೀರಿ. ನೀವು ಕರೆಕ್ಟಾಗಿ ಮರುಪಾವತಿ ಮಾಡಿದರೆ, ನಿಮ್ಮ ಸಿಬಿಲ್ ಸರಿ ಇದ್ದರೆ ಹೆಚ್ಚಿನ ಸಾಲ ಪಡೀಲಿಕ್ಕೆ ನಿಮಗೆ ಅವಕಾಶ ಇರ್ತದೆ. ದಯವಿಟ್ಟು ನಿಮ್ಮ ಜೊತೆಯಲ್ಲಿ ವ್ಯಾಪಾರ ಮಾಡುವವರಿಗೂ ಕೂಡ ಇದನ್ನು ನೀವು ಹೇಳಬೇಕು. ಎಂಚಿನಾಂಡಲ್ಲ ಮಲ್ತದ ಕಟ್ಟು ಮಾರಾಯ ಅಂದರೆ ಬ್ಯಾಂಕಿನವರಿಗೆ ಎಂತ ಮಾಡಲಿಕ್ಕೆ ಬರುವುದಿಲ್ಲ ಈ ವಿಚಾರದಲ್ಲಿ. ಯಾಕೆ ಆನ್ಲೈನ್, ಎಲ್ಲವೂ ಆನ್ಲೈನ್ ಇದೆ. ಒಂದು ವೇಳೆ ಅವರು ತಪ್ಪಿ ಕೂಡ ಕೊಟ್ಟರೆ ಅವರ ಕುತ್ತಿಗೆಗೆ ಬರ್ತದೆ, ಕೊಡಲಿಕ್ಕೆ ಆಗುವುದಿಲ್ಲ ಅದು. ಅದಕ್ಕೆ ದಯವಿಟ್ಟು ನೀವು ಆ ವಿಚಾರದಲ್ಲಿ ನಿಮ್ಮ ಸೇಫ್ಟಿಗಾಗಿ, ನಿಮ್ಮ ಸುರಕ್ಷೆಗಾಗಿ ಮತ್ತು ನಿಮ್ಮ ಅಭಿವೃದ್ಧಿಗಾಗಿ ನೀವು ಸಂಕಲ್ಪ ಮಾಡಬೇಕು. ಸಂಕಲ್ಪದಿಂದ ಸಿದ್ಧಿ ಅಂದ್ರೆ ಏನು? ಪ್ರಾಪ್ತಿ. ನಾವು ಸಂಕಲ್ಪ ಮಾಡಿದರೆ ನಮಗೆ ಅಭಿವೃದ್ಧಿಯನ್ನು ಸಿದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ನಾನು ಹೇಳುವಂಥದ್ದು. ಒಂದೇ ಹೊರತು ಆಸ್ಪತ್ರೆ ಸಾಧ್ಯಭರಿತ ವ್ಯಾಪಾರಸ್ಥರಿಗೆ ಗುರುತದ ಚೀಟಿ ಬೊಕ್ಕ ಪ್ರಮಾಣ ಪತ್ರನ ಒಪ್ಪಿಯಾಯಿರು.